ನಿರಂತರವಾಗಿ ದುಡಿತಿರುವಂತಹ ಆಶಾ ಕಾರ್ಯಕರ್ತೆಯರನ್ನು ಕೂಡ ಇದೇ ಸಭೆಯಲ್ಲಿ ನಾವು ಸನ್ಮಾನಿಸೋಣ ಅಂಥೇಳಿ ಈ ಗ್ರಾಮ ಪಂಚಾಯತ್ ಅಭಿಪ್ರಾಯಪಟ್ಟಿದೆ. ಹಾಗಾಗಿ ನಾವು ಈ ಒಂದು ಸಭೆಯ ಮಧ್ಯದಲ್ಲಿ ಅಥವಾ ನಾವು ಆ ಸಭೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಅವರನ್ನು ನಾವು ಸನ್ಮಾನ ಕೂಡ ಇದೇ ಸಭೆಯಲ್ಲಿ ಮಾಡುವ ಅಂಥೇಳಿ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ನಾವೀಗ ಈ ಸಭೆಯನ್ನು ಮೊದಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ಋಷಿಗಳ ಬೀಡು, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹಾಗೆಯೇ ಅಧಿಕಾರಿ ವರ್ಗದವರನ್ನು ಹಾಗೆ ಎಲ್ಲರನ್ನೂ ಕೂಡ ಗ್ರಾಮಸ್ಥರನ್ನು ಎಲ್ಲರನ್ನೂ ಕೂಡ ಸ್ವಾಗತಿಸಲಿಕ್ಕಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು. 2019 ಅಂದರೆ ಸೆಪ್ಟೆಂಬರ್ 2019ರಿಂದ ಮಾರ್ಚ್ 31ರವರೆಗೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಪಂಚಾಯತಿ 6 ತಿಂಗಳ ಅವಧಿಯಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಅದರ ಬಗ್ಗೆ ಖರ್ಚು ವೆಚ್ಚಗಳನ್ನು ಮಾಡಿದ ಬಗ್ಗೆ ಹಾಗೂ ಫಲಾನುಭವಿಗಳ ಇದರ ಬಗ್ಗೆ ಪಡೆದ ಪ್ರಯೋಜನದ ಬಗ್ಗೆ ಎಲ್ಲ ಸವಿವರದ ಹಾಗೂ ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಇತ್ಯಾದಿಗಳ ಬಗ್ಗೆ ಗ್ರಾಮಸ್ಥರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ, ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ಇಂದು ನಡೆಯಲಿದೆ. ಮತ್ತು ಅದರೊಟ್ಟಿಗೆ ನಮ್ಮ ಕೋವಿಡ್-19 ಇದರ ಬಗ್ಗೆ ಸೇವೆ ಸಲ್ಲಿಸಿದಂಥ ನಮ್ಮ ಕೊರೋನಾ ವೈರಸ್ ಆಶಾ ಕಾರ್ಯಕರ್ತರು ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಒಟ್ಟಿಗೆ ಇಟ್ಟುಕೊಂಡಿರ್ತೇವೆ. ಈ ಸಮಾರಂಭಕ್ಕೆ ಆಗಮಿಸಿದಂಥ ನಮ್ಮ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮಹಮ್ಮದ್ ಮೋಹನ್ ಇವರನ್ನು ನಮ್ಮನ್ನೆಲ್ಲವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ. ಮತ್ತು ಈ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಗಳಾದಂಥ ಮೀನುಗಾರಿಕಾ ನಿರ್ದೇಶಕರು ದಕ್ಷಿಣ ಜಿಲ್ಲಾ ಮಂಗಳೂರು ಶ್ರೀಮತಿ ಸುಷ್ಮಿತಾ ರಾವ್ ಇವರನ್ನು ಕೂಡ ನಾನು ಸ್ವಾಗತಿಸುತ್ತೇನೆ. ಮತ್ತು ಸಾಮಾಜಿಕ ಪರಿಶೋಧನಾ ಇದರ ಇಂದಿನ ಅಧ್ಯಕ್ಷಾಧಿಕಾರಿಯಾಗಿದ್ದಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಕ್ಷಿಣ ವಲಯ ಮಂಗಳೂರು ಇದರ ಪ್ರತಿನಿಧಿಯಾಗಿದ್ದಂಥ ಮೇಡಮ್ರವರು ಇದ್ದಾರೆ. ಗೀತಾ ಮೇಡಮ್ರವರನ್ನು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ತಾಲೂಕು ಪಂಚಾಯಿತಿ ಸದಸ್ಯರಾದ ಅಬೂಬಕರ್ ಸಿದ್ದಿಕ್ ಅವರ ಸಭೆಯಲ್ಲಿ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅಲ್ವಾ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ನಮ್ಮ ತಾಲೂಕು ಪಂಚಾಯತ್ನ ಸದಸ್ಯರಾದಂಥ ಶ್ರೀಮತಿ ಸುರೇಖ ಚಂದ್ರ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ಆರೋಗ್ಯ ಇಲಾಖೆಯ ಮೇಡಮ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತೇನೆ. ಸೇವೆಯನ್ನು ನಾವು ಸ್ಮರಿಸುತ್ತಾ ಅವರಿಗೆ ಒಂದು ಸನ್ಮಾನವನ್ನು ನಾವೊಂದು ಮಾಡಲು ಪಂಚಾಯತಿನಿಂದ ಕ್ರಮ ತೆಗೆದುಕೊಂಡಿದ್ದೇವೆ. ಹಾಗೆ ಈಗ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಈಗ ಏರ್ಪಡಿಸಿಕೊಂಡಿರ್ತೇವೆ.
ಕೊರೋನಾದ ಬಗ್ಗೆ ಈಗ ಅಪಾಯಕಾರಿ ಆದರೂ ನಮಗೆ ಹೆದರಿಕೆ ಒಂದು ಹೋಗಿದೆ ಎಲ್ರಿಗೂ. ಸಾಮಾನ್ಯವಾಗಿ ಜನರು ಬೆರೆತೀವಿ. ಅದು ಹಿಂದೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಅತೀ ದೊಡ್ಡ ಭಯಾನಕ ಕಾಯಿಲೆ ಇದ್ದಿತ್ತು. ಆ ಕಾಯಿಲೆ ಕೂಡ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರ ಬಗ್ಗೆ ಸಾಮಾನ್ಯ ಆಶಾ ಕಾರ್ಯಕರ್ತರು ಇಡೀ ಊರಲ್ಲಿ ತಿರುಗುತ್ತಾರೆ, ಪಿಂಕ್ ಕಲರ್ ಸಾರಿ ಉಡ್ತಾರೆ ಅಂತಲೇ ಇತ್ತು. ಆದರೆ ಅವರ ಕೆಲಸ, ಅವರು ಏನು ಮಾಡಿದ್ದಾರೆ, ಏನು ಮಾಡ್ತಾರೆ ಅಂತ ಇಡೀ ಸಾರ್ವಜನಿಕ ತಿಳಿದದ್ದು ಈ ಕೊರೋನಾ ಎಂಬ ಮಹಾಮಾರಿ ಬಂದ ಕೂಡಲೇ. ಅವರು ತನ್ನ ಮನೆ, ತನ್ನ ತಂದೆ ತಾಯಿ, ಮಕ್ಕಳನ್ನು ಯಾರನ್ನೂ ಲೆಕ್ಕಕ್ಕೆ ಇಲ್ಲದೆ ಸಮಾಜ, ಸಾರ್ವಜನಿಕರು ತನ್ನ ಬದುಕು ಅಂತ ಅನ್ನಿಸಿಕೊಂಡು ಅವರ ಮನೆಗೆ ಹೋಗಿ ಕೆಲಸವನ್ನು ಮಾಡಿಕೊಂಡು ಎಷ್ಟು ಜನರು ಬೈದರು. ನಾವು ಪೇಪರಲ್ಲಿ, ಮಾಧ್ಯಮದಲ್ಲಿ ನೋಡಿರ್ಬೋದು. ಕೊರೋನಾ ವೈರಸ್ಗೆ ಹೊಡೆದದ್ದು, ಬೈದದ್ದು, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಬೈದು ಎಲ್ಲವನ್ನೂ ಲೆಕ್ಕಿಸದೆ ಕೆಲಸ ಮಾಡಿದವರು ಆಶಾ ಕಾರ್ಯಕರ್ತರು. ಅವರನ್ನು ಎದುರು ಹೊಗಳುವುದು ಬೇಡ. ಯಾಕಂದರೆ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಅವರ ಕೆಲಸವನ್ನು ನಮಗೆ ಯಾರಿಗೆ ಮಾಡಲಿಕ್ಕೆ ಸಾಧ್ಯ? ನಾವು ಮಾಡ್ತೇವೆ ಸರ್ಕಾರದ. ಅವರು ಕೇವಲ ತನ್ನ ಊಟವನ್ನು ಬುತ್ತಿಯಲ್ಲಿ ಇಟ್ಕೊಂಡು ಬಂದು ಮಧ್ಯಾಹ್ನದ ಆ ಸುರುಳು ಬಿಸಿಲಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಎಂಥ ಕೆಲಸ ಅಂದರೆ ಮನೆಗೆ ಹೋಗೋದು. ಈಗಿನಾಗೆಲ್ಲ ಹಾಗೆಂತ ಮಂಗಳೂರಿಂದ ಒಂದು ಫೋನ್ ಬಂದರೆ ಒಂದು ಕೊರೋನಾ ಪಾಸಿಟಿವ್ ಬಂದಿದೆ ಅಂತ ಹೇಳಿದರೆ ಆ ಸಮಯದಲ್ಲಿ ಆ ಆಶಾ ಕಾರ್ಯಕರ್ತರು ಅಲರ್ಟ್ ಆಗಿ ಪಂಚಾಯತ್ ತಿಳಿಸಿ, ಆ ಊರಿಗೆ ಹೋಗಿ ಅವರಿಗೆ ಮೆಲ್ಲ ತಿಳಿಸಿ, ಅವರನ್ನು ಮನವೊಲಿಸಿ ಆ ಮನೆಯನ್ನು ಸೀಲ್ ಡೌನ್ ಮಾಡೋದು, ಆ ಏರಿಯಾವನ್ನು ಲಾಕ್ಡೌನ್ ಮಾಡೋದು. ನಮಗೂ ಕೂಡ ಬಂದರೆ ನಾನು ಆಶಾ ಕಾರ್ಯಕರ್ತರಿಗೆ ಅದು ಮನೆಯಲ್ಲಿ ಅಕ್ಕ ಅಂತಂದರೆ ಅವರಿಗೆ ನಿಖರವಾಗಿ ಗೊತ್ತಿದ್ದ ಮನೆ ಅವರಿಗೆ ಗೊತ್ತಿತ್ತು. ಆದರೆ ಅವರ ಕೆಲಸವನ್ನು ನಾವು ಮೆಚ್ಚಲೇಬೇಕು. ಸರ್ಕಾರ ಅವರಿಗೆ ಏನು ಕೊಟ್ಟರು ನನಗೆ ಸಂತೋಷ. ಆದರೂ ಈ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಯವರು ಹಾಗೂ PDO ಅವರು ಈ ಸಮಯದಲ್ಲಿ ಅವರನ್ನು ಈಗಲಾದರೂ ಗುರುತಿಸಿದ್ದು ಅವರ ಕೆಲಸವನ್ನು ಎಲ್ಲರೂ ಕಣ್ಣಿಗೆ ಕಾಣುವಂತೆ ಮಾಡಿದ್ದು ತುಂಬ ಸಂತೋಷ. ಆದರೂ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ನಾನು ಅಧ್ಯಕ್ಷರಾದ ಚಿಕ್ಕ ಸಹಾಯಧನವನ್ನು ನಾನು ಮಾಡಿದೆ. ಅಂದರೆ ಅವರಿಗೆ ಬಸ್ಸಿಗೆ, ರಿಕ್ಷಾಕ್ಕೆ ಒಂದೂರಿಂದ ಒಂದೂರಿಗೆ ಹೋಗಬೇಕಾದ್ರೆ ರಿಕ್ಷಾ ಬೇಕಿತ್ತು. ಆ ರಿಕ್ಷಾಕ್ಕೋಸ್ಕರ ಅವರಿಗೇನು ಊಟಕ್ಕೆ ಕೊಡಲಿಕ್ಕೆ ಆಗಲಿಲ್ಲ ನಮಗೆ. ಅದೊಂದು ಚಿಕ್ಕ ಟ್ರಾವೆಲಿಂಗ್ ಅಲವೆನ್ಸ್ ಅಂತ ಕೊಟ್ಟಿದ್ದೇವೆ. ಅವರು ಒಮ್ಮೆ ಕೇಳಿದ್ರು ನಮಗೊಂದು ರಿಕ್ಷಾದಲ್ಲಿ ಹೋಗಬೇಕು. ಅದರೊಟ್ಟಿಗೆ ನಮ್ಮದು ಕೇರಳ ಗಡಿ ಪ್ರದೇಶ, ಒಂದು ಆಶಾ ಕಾರ್ಯಕರ್ತೆ ಇಲ್ಲಿ ಗಡಿ ಪ್ರದೇಶದಲ್ಲಿ ನಿಲ್ಲಬೇಕು. ಇದನ್ನೆಲ್ಲ ಮಾಡಿಕೊಂಡಂಥ ಈ ಆಶಾ ಕಾರ್ಯಕರ್ತರು ಧನ್ಯ. ಅವರಿಗೆ ಗ್ರಾಮ ಪಂಚಾಯತ್ ಆಗಲಿ ಸರ್ಕಾರದಲ್ಲಿ ಎಷ್ಟು ಕೊಟ್ಟು ಸಾಲದು. ಆದರೆ ಅವರಿಗೆ ನಾವು ನಂಬಿಕೊಂಡಿರೋ ದೇವರು ಕೂಡ ಒಳ್ಳೆಯ ಆಶೀರ್ವಾದ ಮಾಡಲಿ, ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಅವರನ್ನು ಇನ್ನು ಮುಂದೆ ಕೂಡ ಉನ್ನತ ಮಟ್ಟಕ್ಕೆ ಅವರ ಕೆಲಸ ಕಾರ್ಯವನ್ನು ಗುರುತಿಸಿ ಅವರು ಉನ್ನತ ಮಟ್ಟಕ್ಕೆ ಹೋಗಲಿ. ಸರ್ಕಾರ ಅವರ ಕೆಲಸವನ್ನು ಗುರುತಿಸಿ ಅವರನ್ನು ಸರ್ಕಾರಿ ನೌಕರರೆಂದು ಮಾಡಲೆಂದು ಹಾರೈಸುತ್ತಾ ಅವರ ಈ ಕೆಲಸಕ್ಕೆ ದೇವರು ಒಳ್ಳೆಯದು ಮಾಡಲಿ ಹಾಗೂ ಸಮಾಜದ ಎಲ್ಲರೂ ನಾವು ಬೆಂಬಲಿಸೋಣ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸಿ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನವನ್ನು ಯಶಸ್ವಿಯಾಗಿ ರೂಪಿಸಿದಂಥ, ಅದೇ ರೀತಿ ಇವತ್ತು ಏನು ಗ್ರಾಮ ಮಟ್ಟದಲ್ಲಿ ನಮ್ಮ ಕೆಲಸ ಮಾಡತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತೆಯರು ಇವರು ಮೊದಲು ಕೂಡ ಆಶಾ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಮನೆಗೂ ಹೋಗುತ್ತಾ ಆ ಮನೆಯಲ್ಲಿ ಇವತ್ತು ಏನು ಸರ್ಕಾರದ ಏನು ನಿಯಮಗಳಿದೆ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಜನರಿಗೆ ಯಾವ ರೀತಿ ಅವೇರ್ನೆಸ್ಸನ್ನು ಕೊಡಬೇಕು, ಆ ಮೂಲಕ ಇವರು ಕೆಲಸ ಮಾಡ್ತಾ ಇದ್ರು. ಇವತ್ತು ಇವರಿಗೆ ಒಂದು ಹೆಚ್ಚಿನ ಒಂದು ಹೊರೆ ಕೂಡ ಇವತ್ತು ಬಿದ್ದಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಏನು ಕೋವಿಡ್-19 ಇವತ್ತು ಗೊತ್ತಿದೆ. ಇವತ್ತು ಕೋವಿಡ್-19 ಎಷ್ಟು ಭೀಕರವಾಗಿ ಇವತ್ತು ಹರಡ್ತಾ ಇದೆ ಅಂತೇಳಿ, ಇದಕ್ಕೆ ಯಾವ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವರು ಪ್ರತಿಯೊಬ್ಬರು ಕೂಡ ಮನೆಗೆ ತೆರಳಿ ಅವರ ಏನು ಆರೋಗ್ಯದ ಹಂಗನ್ನು ಮತ್ತು ಪ್ರಾಣದ ಹಂಗನ್ನು ಕೂಡ ತೊರೆದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿ ಇವರನ್ನು ನಾವು ಇವತ್ತು ಅಭಿನಂದಿಸಿದ್ದು ಲೇಟ್ ಆಗಿದೆ. ಈ ಮೊದಲೇ ಈ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಇವತ್ತು ಲೇಟ್ ಆದರೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮ ಪಂಚಾಯತ್ ಮುಖಾಂತರ ಮಾಡುತ್ತಿರುವುದಕ್ಕೆ ನಾನು ನಮ್ಮ PDO ಅವರಿಗೆ ಅಭಿನಂದಿಸ್ತೇನೆ. ಇವರ ಒಂದು ಕೆಲಸ ಒಂದು ನಿಜವಾಗಿ ಶ್ಲಾಘನೀಯ. ಯಾಕಂತ ಹೇಳಿದ್ರೆ ನಾವು ಇವತ್ತು ಕೋವಿಡ್-19ಗೆ ಹೆದರಿ, ಈಗ ಹೇಳಿದ್ರು ನಮ್ಮ ಅಧ್ಯಕ್ಷರು, ಈಗ ಹೆದರಿಕೆ ಕಡಿಮೆಯಾಗಿದೆ. ಹೆದರಿಕೆ ಕಡಿಮೆಯಾಗಿ ಇವತ್ತು ಮರಣ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ನಾವೇನು ಮಾಡ್ಕೊಳ್ತಿದ್ದೇವೆ, ಇವತ್ತು ಏನು ಸರ್ಕಾರ ಆದೇಶ ಇದ್ದರೂ ಕೂಡ ಅದನ್ನು ಉಲ್ಲಂಘಿಸಿ ನಾವು ಪಾಲ್ಗೊಳ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ. ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ನನ್ನನ್ನೊಂದು ಎಕ್ಸಾಂಪಲ್ ತಗೊಂಡ್ರು ಕೂಡ, ನಮ್ಮ ಅಧ್ಯಕ್ಷರು ತಗೊಳ್ಳಿ, ಹಾಗೆ ಈ ವೇದಿಕೆಯಲ್ಲಿ ಇರತಕ್ಕಂಥ ಯಾರನ್ನು ತಗೊಂಡ್ರು ಕೂಡ ಒಂದು ಸಾರ್ವಜನಿಕವಾಗಿ ಕೆಲಸ ಮಾಡತಕ್ಕಂಥ ಯಾರೇ ಒಬ್ಬರು ಪ್ರತಿನಿಧಿ ಆಗಿರ್ಬೋದು, ಸಮಾಜದಲ್ಲಿ ಸೇರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದರೆ ಏನು ಸರ್ಕಾರ ಏನು ಕಟ್ಟುನಿಟ್ಟಿನ ಏನು ಕ್ರಮವನ್ನು ಕೈಗೊಂಡಿದೆಯೋ, ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದೇ ರೀತಿ ಸ್ಯಾನಿಟೈಸರ್ ಮಾಡಬೇಕು, ಮಾಸ್ಕ್ ಹಾಕಿಕೊಳ್ಬೇಕು, ಇದನ್ನು ನಾವು ಪಾಲಿಸಿದರೆ ಖಂಡಿತವಾಗಿಯೂ ಬರತಕ್ಕಂಥ ಏನು ಕೋವಿಡ್-19 ಇದೆಯಾ ಇದನ್ನು ನಾವು ದೂರ ಮಾಡಬಹುದು ಅನ್ನೋದು
ನಮ್ಮ ಕೂಡ ನಂಬಿಕೆ. ಈ ದೃಷ್ಟಿಯಲ್ಲಿ ನಾವೇನು ಸರ್ಕಾರದ ಪಾಲನೆ ಇದೆ ಅದನ್ನು ನಾವು ಪಾಲಿಸಬೇಕಂತ ನಮ್ಮ ಧರ್ಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಆಶಾ ಕಾರ್ಯಕರ್ತರ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಅವರ ಕಾರ್ಯವೈಖರಿಯನ್ನು ನಾವು ನೋಡಿದ್ದೇವೆ. ಅವರಿಗೆ ಸರ್ಕಾರದಿಂದ ಸಿಗತಕ್ಕಂಥ ವೇತನ ಏನೂ ಅಲ್ಲ, ಅದು ನಮಗೂ ಗೊತ್ತಿದೆ. ನಾವು ಕೂಡ ತಾಲೂಕು ಪಂಚಾಯತ್ ಸದಸ್ಯರಿಗೆ ಪ್ರತಿ ತಾಲೂಕು ಪಂಚಾಯತ್ ಸಭೆಯಲ್ಲಿ ಕೂಡ ಅವರ ಬಗ್ಗೆ ಧ್ವನಿ ಎತ್ತಾ ಇದ್ದೆವು. ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಕೂಡ ಧ್ವನಿ ಎತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರ ನಿಮ್ಮನ್ನು ಒಂದು ನಿಮ್ಮ ಕೆಲಸವನ್ನು ದೇವರ ಕೆಲಸ ಅಂತ ಮಾಡ್ತಿರುವಂಥ ನಿಮ್ಮ ಈ ಕಾರ್ಯವೈಖರಿಯನ್ನು ಖಂಡಿತವಾಗಿಯೂ ಸರ್ಕಾರ ಗುರುತಿಸ್ತದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ದೇವರು ಇನ್ನಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ನಿಮಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ತಲಪಾಡಿ ಗ್ರಾಮದಲ್ಲಿ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಆ ಕೆಲಸಕ್ಕೆ ಏನಾದರೂ ಬೇಕಲ್ಲ, ಖಾಲಿ ಕೆಲಸ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಯಾರಾದರೂ ಒಂದು ಅದು ಗುರುತಿಸಬೇಕಲ್ಲ. ಅದಕ್ಕೆ ನಾವು PDO ಹತ್ರ ನಾನು ಚರ್ಚಿಸಿ ಅದೇ ವಿಷಯದಲ್ಲಿ ಚರ್ಚಿಸಿ ಅವರಿಗೆ ಆಶಾಕಾರಿಗೆ ಒಂದು ಸನ್ಮಾನ ಮಾಡಬೇಕಂತ ನಾವು ಒತ್ತಡ ಮಾಡಿದ್ದೀನಿ. ಅದೇ ಥರ ಅವರು ಮಾಡಿದ್ದಾರೆ. ಅವರೇ ಮತ್ತೆ ಮೊದಲಿಗೆ ನಾನು ಅವರನ್ನು PDO ಅವರಿಗೆ ಅಭಿನಂದಿಸುತ್ತೇನೆ. ವಿಶೇಷ ಏನು ಹೇಳಿದರೆ, ನಮ್ಮ ಗ್ರಾಮದಲ್ಲಿ ಎಷ್ಟೋ ಕೋವಿಡ್ ಜನ ಮರಣ ಹೊಂದಿದ್ದಾರೆ. ಅವರಿಗೆ ನಾವು ಒಂದು ಶಾಂತಿಯನ್ನು ಹೇಳಬೇಕಿತ್ತು ನಾವು. ಮತ್ತು ವಿಷಯದಲ್ಲಿ ಈಗ ಕೋವಿಡ್ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಗ್ರಾಮದಲ್ಲಿ ನಾವು ಜಾತೀಯವಾಗಿ ಎಲ್ಲರೂ ನೋಡಿಕೊಂಡಿದ್ದೇವೆ. ಅದು ಆ ಜಾತಿ ಈ ಜಾತಿ ಏನಿಲ್ಲ. ಕೋವಿಡ್ ವಿಷಯದಲ್ಲಿ ಎಲ್ಲರೂ ದುಡಿದಿದ್ದಾರೆ. ನಮ್ಮ ಅಧ್ಯಕ್ಷರು ಇದ್ದಾರೆ, ಚಂದ್ರ ಸಹೋದರ ಮೈನಾಗಿ ನಮ್ಮ ಅಧ್ಯಕ್ಷರು ತಲಪಾಡಿ ಗ್ರಾಮದಲ್ಲಿ ಸುಮಾರು ಬಾರಿ ಭೇಟಿ ಮಾಡಿದ್ದಾರೆ. ಇದೇ ಥರ ತಲಪಾಡಿಯಲ್ಲಿ ನಾವು ಒಂದು ಒಗ್ಗಟ್ಟಿದ್ದರೆ ಇನ್ನು ಮುಂದೆ ಸಹ ನಾವು ಏನೇ ಬಂದರೂ ನಾವು ಒಗ್ಗಟ್ಟಿದ್ದರೆ ನಾವು ಕೆಲಸ ಅದು ಸಕ್ಸಸ್ ಆಗ್ಬೋದು ಅಂತ ನನ್ನೊಂದು ಅನಿಸಿಕೆ. ಬೇರೆ ಏನು ವಿಷಯಗಳಿದ್ದಾರೆ ನೋಡಿ. ನಿನ್ನೆ ನಾವು ತಲಪಾಡಿ ಗ್ರಾಮದಲ್ಲಿ ನಾವೊಂದು ಈ ಹೈಸ್ಕೂಲ್ ಇದೆ, ತಲಪಾಡಿ ಪಂಚಾಯತ್ ಇದೆ, ಅಂಗನವಾಡಿ ಇದೆ, ಎಲ್ಲ ನಾವು ಇದ್ದು ನಮ್ಮ ಒಂದು ಏನೇಳಿದರೆ ತಲಪಾಡಿ ಗ್ರಾಮದ ಒಂದು ಸರ್ವಿಸ್ ರೋಡ್ ಇಲ್ಲ ನೋಡಿ. ನಿನ್ನೆ ಸಹ ಒಂದು ಆಕ್ಸಿಡೆಂಟ್ ಆಗಿ ಸ್ಪಾಟಲ್ಲಿ ಹೋಗಿ ಸರ್ಕಾರದಿಂದ ಹೈಸ್ಕೂಲ್ ಇದೆ, ಮಕ್ಕಳು ಬರ್ತಾರೆ ಶಾಲೆಗೆ. ಆ ಶಾಲೆಗೆ ನಮಗೆ ಒಂದು ಮಕ್ಕಳು ನಾಳೆ ಹೆಚ್ಚು ಕಮ್ಮಿ ಜವಾಬ್ದಾರಿ ಆಗುತ್ತೆ. ಅದ ಕಾರಣ ಬರ್ತೇನೆ. ಅದಕ್ಕೆ ನಾವು ಒಂದು ಕಂಪ್ಲೀಟಾಗಿ ಪ್ರತಿಭಟನೆ ಮಾಡಬೇಕು. ಇಲ್ಲದ್ರೆ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಅದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಲ್ಲ. ನಾವು ಏನಾದರೂ ಒಂದು ವ್ಯವಸ್ಥೆ ನಾವು ಸರ್ಕಾರ ನಾವು ಪಂಚಾಯತಲ್ಲಿ PDO ಹತ್ರ ಹೇಳಿದ್ದೇವೆ, ಅಧ್ಯಕ್ಷ ಹತ್ರ ಮನವಿ ಕೊಟ್ಟಿದ್ದೇವೆ, ಏನೂ ಸಂಧಾನ ಆಗಲಿಲ್ಲ. ಅದ ಕಾರಣ ದಯವಿಟ್ಟು ನಾವೊಂದು ಹೇಳ್ತೇವೆ, ಈ ಸ್ಥಳದಲ್ಲಿ ಎಲ್ಲ ಜಾಗದಲ್ಲಿ ಆಗಿದೆ. ತೊಕ್ಕೋಡಿಂದ ಎಲ್ಲ ಜಾಗದಲ್ಲಿ, ತಲಪಾಡಿಯಲ್ಲಿ ಮಾತ್ರ ಸರ್ವಿಸ್ ರೋಡ್ ಇಲ್ಲ. ಏಕೆ ಇಲ್ಲ? ಅದು ಕೇಳಬೇಕಲ್ಲ ಎಲ್ಲರೂ ಕೂಡಿ. ಪಬ್ಲಿಕ್ಕು ಕೇಳುವುದಿಲ್ಲ, ಯಾರು ಕೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನಾಳೆ ಯಾರ ಮಕ್ಕಳು, ನಿಮ್ಮ ಮಕ್ಕಳು ಹೋಗ್ತಾರೆ, ನಮ್ಮ ಮಕ್ಕಳು ಹೋಗ್ತಾರೆ, ಎಲ್ಲ ಈ ಶಾಲೆಗೆ ಸರ್ಕಾರಿ ಸ್ಕೂಲು ಬರುವ ಮಕ್ಕಳಿದ್ದಾರೆ. ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಇದಕ್ಕೆ ಜವಾಬ್ದಾರಿ? ಆದ ಕಾರಣ ದಯವಿಟ್ಟು ನಾವೊಂದು ಮಾತು ಹೇಳ್ತೇವೆ, ಎಲ್ಲರೂ ಸೇರಿಕೊಂಡು ಈ ಒಂದು ಹೋರಾಟಕ್ಕೆ ನಾವು ನಿಲ್ಲಬೇಕು, ಅದೊಂದು ಆಗಬೇಕು ನಾವು. ಆದ ಕಾರಣ ಅದಕ್ಕೆ ದಯವಿಟ್ಟು ನಮ್ಮ ಅಧ್ಯಕ್ಷರ ಅದಕ್ಕೆ ಮುಂದೆ ಮನವಿ ಕೊಡಬೇಕು. ಎಲ್ಲ ಜಾಗದಲ್ಲಿ ಆಗಿ ತಲಪಾಡಿ ಗ್ರಾಮದಲ್ಲಿ ಆಗಿ. ಆದ ಕಾರಣ ನಮ್ಮ ಈ ತಾಲೂಕು ಪಂಚಾಯತ್ ಅಧ್ಯಕ್ಷರು PDO ಅವರು ನೋಡಲಿಕ್ಕೆ ಎಲ್ಲ ಇದಕ್ಕೆ ಒಂದು ಮನವಿ ಕೊಡಬೇಕು. ಇಲ್ಲಿ ಒಂದು ಸರ್ವಿಸ್ ರೋಡ್ ಇಲ್ಲ, ಶಾಲೆ ಉಂಟು, ಪಂಚಾಯತ್ ನೋಡಿ. ಪಂಚಾಯತ್ ಅಂತ ಕೂತ್ಕೊಳ್ಳೋದಕ್ಕೆ ಎಲ್ಲ ಕೆಲಸ ಮಾಡ್ತೀವಿ. ಒಂದು ಸರ್ವಿಸ್ ರೋಡ್ ಏಕೆ ನೀವು ಇದಕ್ಕೆ ಪ್ರತಿಭಟನೆ ಇದಕ್ಕೆ ನೀವು ಉತ್ತರ ಕೊಡಬೇಕಲ್ಲ, ನೀವು ಮಾಡಬೇಕಲ್ಲ. ಇದರಲ್ಲಿ ಸರ್ಕಾರಿ ಇರುವ ಸ್ಥಳ ಅಲ್ಲ, ಸರ್ಕಾರ ಇಲ್ಲದ ಸ್ಥಳ ಸರ್ವಿಸ್ ರೋಡ್ ಇದೆ. ನಾಳೆ ಒಂದು ಮಗುವಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ನೋಡಲಿಕ್ಕಿಲ್ಲ, ಯಾರು ಮಾಡಲಿಕ್ಕಿಲ್ಲ, ಮತ್ತು ಸಂತಾಪ ಮಾಡೋದು. ಅದಕ್ಕೊಂದು ದಯವಿಟ್ಟು ನಾವು ಎಲ್ಲರೂ ಒಟ್ಟಿಗೆ ಅದೊಂದು ಪ್ರತಿಭಟನಾ ಯಾರು ಮನವಿ ಕೊಟ್ಟು ಅದನ್ನು ಮಾಡಿಸಬೇಕು. ನಾನು ಎರಡು ಮಾತು ಮುಗಿಸ್ತೇನೆ. ಉದ್ಯೋಗ ಖಾತರಿ ಯೋಜನೆ ರಾಷ್ಟ್ರದಲ್ಲಿ ಕ್ರಾಂತಿಕಾರಿಯಾದ ಒಂದು ಯೋಜನೆ. ಗ್ರಾಮ ಅಭಿವೃದ್ಧಿಗೆ ಆಗಲಿಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಾಗ ಬಂದಿದೆ. ಅದನ್ನು ಇವತ್ತು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ನರೇಂದ್ರ ಮೋದಿಯವರು ಅದಕ್ಕೆ ಶಕ್ತಿ ಕೊಟ್ಟು ಇನ್ನೂ ವೇಗದಲ್ಲಿ ತಗೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಈ ದೇಶದಲ್ಲಿ ಇಂಥ ಒಂದು ಯೋಜನೆ ಸ್ವಾತಂತ್ರ್ಯ ಬಂದು 72 ವರ್ಷಗಳಿಂದ ಇಂಥ ಒಂದು ಯೋಜನೆ ಜಾರಿಗೆ ಬರಲಿಲ್ಲ. ತಮ್ಮ ಕೆಲಸವನ್ನು ಗ್ರಾಮದಲ್ಲಿ ತಾವು ಮಾಡಬೇಕಂಥ ಒಂದು ಯೋಜನೆ. ಇದರಲ್ಲಿ ಲೋಕಸಭಾ ಸದಸ್ಯರ ಮನೆಗೆ ಹೋಗಲಿಕ್ಕಿಲ್ಲ, ವಿಧಾನಸಭಾ ಸದಸ್ಯರ ಮನೆಗೆ ಹೋಗಲಿಕ್ಕಿಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಯಾರ ಮನೆಗೆ ಹೋಗದೆ ಗ್ರಾಮ ಪಂಚಾಯತ್ ಗ್ರಾಮಸ್ಥರು ಇದಕ್ಕೆ ಸುಪ್ರೀಂ ಆ ಒಂದು ಸೇರುವಂಥ ಒಂದು ಕೆಲಸ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇರುವಂಥ ಒಂದು ಉದ್ಯೋಗ ಖಾತ್ರಿ ಯೋಜನೆ.
ಇದು ಖಂಡಿತವಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಅಭಿವೃದ್ಧಿ ಅಧಿಕಾರಿ, ಗ್ರಾಮಸ್ಥರು, ಪಂಚಾಯತ್ ಸದಸ್ಯರು ಸೇರಿದರೆ ಭಾಳಷ್ಟು ಬದಲಾವಣೆ ಗ್ರಾಮವನ್ನು ತರುವಂಥ ಒಂದು ಯೋಜನೆ. ಹಾಗಾಗಿ ಈ ಯೋಜನೆಯ ಒಂದು ಲೆಕ್ಕ ಪರಿಶೋಧನೆಯ ಈ ಒಂದು ಕಾರ್ಯಕ್ರಮ, ಖಂಡಿತವಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮ ಸೇರಿಸ್ಕೊಂಡಿದ್ದಾರೆ. ಆಶಾ ಕಾರ್ಯಕರ್ತರಿಗೆ ಒಂದು ಸಣ್ಣ ಮಟ್ಟಿನ ಗ್ರಾಮ ಪಂಚಾಯತಿಯಿಂದ ಗೌರವ ಕೊಡುವಂಥ ಒಂದು ಕೆಲಸ ಆಗಿದೆ. ಖಂಡಿತವಾಗಿ ಆಶಾ ಕಾರ್ಯಕರ್ತರಿಗೆ ಮಾಡಿದ ಕೆಲಸಕ್ಕೆ ನಾನು ಮಂಗಳೂರು ತಾಲೂಕು ಪಂಚಾಯತಿನ ಪರವಾಗಿ ನಿಮ್ಮನ್ನು, ಈ ಗ್ರಾಮ ಪಂಚಾಯತಿಯನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ಮಂಗಳೂರು ತಾಲೂಕಿನಲ್ಲಿ ಸುಮಾರು 54 ಗ್ರಾಮ ಪಂಚಾಯತಿಗಳಲ್ಲಿ ತಲಪಾಡಿ ಗ್ರಾಮವನ್ನು ಒಂದು ವಿಶೇಷವಾದ ಒಂದು ಸಣ್ಣ ಹಾಲು, ಮುಂದಿನ ಅಧ್ಯಕ್ಷರಾದ ಸುರೇಶ್ ಅವರು, ಪಂಚಾಯತಿನ ಸದಸ್ಯರೆಲ್ಲ ಸೇರಿ ಈ ದೇಶವನ್ನು ಕ್ರಾಂತಿಕಾರಿಯಾದ ಬದಲಾವಣೆ ಮಾಡಿದಂಥ ಅಬ್ದುಲ್ ಕಲಾಂ ಅವರ ಹೆಸರನ್ನು ಇಟ್ಟದಕ್ಕೆ ನಾನು ಇಡೀ ನನ್ನ ತಾಲೂಕಿನ ಪರವಾಗಿ ಮಾಜಿ ಅಧ್ಯಕ್ಷರನ್ನು, ಸದಸ್ಯರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಅಬ್ದುಲ್ ಕಲಾಂರವರ ಭವನ ಮಾಡಿದ್ದು ಇತಿಹಾಸ ಇಲ್ಲ. ಅದನ್ನು ತಲಪಾಡಿಯವರು ಮಾಡಿ ತೋರಿಸಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಈಗಿನ ಆಡಳಿತಾಧಿಕಾರಿಯಲ್ಲಿ ಒಂದು ಮನವಿ, ದಯವಿಟ್ಟು ಅವರು ಒಂದು ಫೋಟೋ ಈ ಹಾಲಲ್ಲಿ ನೀವು ಅಳವಡಿಸಬೇಕಂತ ನಿಮ್ಮಲ್ಲಿ ಒಂದು ಮನವಿ. ಹಾಗಾಗಿ ನಾನು ಜಾಸ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆಶಾ ಕಾರ್ಯಕರ್ತರು ಸುರೇಶ್ ಅವರವರು, ಸಿದ್ದಿಕ್ರವರು ಎಲ್ಲ ಹೇಳಿದರು, ಅವರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗುವುದಿಲ್ಲ. ಸಣ್ಣ ಸಂಬಳದಲ್ಲಿ ದೊಡ್ಡ ಕೆಲಸ ಮಾಡುವ ವ್ಯಕ್ತಿಗಳು. ಹಾಗಾಗಿ ಆಶಾ ಕಾರ್ಯಕರ್ತರನ್ನು ನಾವು ಯಾವತ್ತೂ ಭೇದ ಭಾವ ಮಾಡಬಾರ್ದು. ನಮ್ಮ ಕುಟುಂಬದ ಸದಸ್ಯರಾಗಿ ಅವರನ್ನು ಕಾಣಬೇಕು. ಆ ಒಂದು ಸಾರಿಗೆ, ಆ ಗುಲಾಬಿ ಸಾರಿಗೆ ನಾವು ಗೌರವ ಕೊಡೋದು ಎಲ್ಲ ಸಮುದಾಯದ ಒಂದು ದೊಡ್ಡ ಜವಾಬ್ದಾರಿ. ಯಾಕೆಂತ ಹೇಳಿದರೆ ಆಶಾ ಕಾರ್ಯಕರ್ತರು ನಮ್ಮ ಸಂಪತ್ತು. ಅವರಿಗೆ ಸಿಕ್ಕುವ ಸಂಬಳ ಅಲ್ಲ. ನೀವು ಖಂಡಿತವಾಗಿ ನೀವು ಸಂಬಳದಂತೆ ದುಡಿಯುವುದಂತ ಹೇಳಬೇಡಿ. ನೀವು ದೈವಸ್ಥಾನದಲ್ಲಿ ಅರ್ಚಕರು, ಮಸೀದಿಯಲ್ಲಿ ಉಸ್ತಾದರವರು, ಚರ್ಚೆಯಲ್ಲಿ ಫಾದರ್ರವರು, ಈ 3 ಧರ್ಮ ಕೇಂದ್ರದಲ್ಲಿ ಸೇವೆ ಮಾಡುವುದಕ್ಕಿಂತ ಅಮೂಲ್ಯವಾದ ಸೇವೆ ಆಶಾ ಕಾರ್ಯಕರ್ತರು. ಹಾಗಾಗಿ ಆಶಾ ಕಾರ್ಯಕರ್ತರನ್ನು ನಾವು ಹೆಗಲ ಮೇಲೆ ಕೂತು ಸುತ್ತಾಡಿದರೂ ಯಾರು ಕೇಳಬಾರದು. ಯಾಕೆ ಸುತ್ತಾಡಿದ್ರಿ ನೀವು ಹೆಗಲ ಮೇಲೆ ಇಟ್ಕೊಂಡೆ ಅಂತ ಹೇಳಿದರೆ, ಅವರು ಈ ಒಂದು ಡೇಂಜರ್ ಪೊಸಿಷನ್ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಕ್ಕೆ ಮಾತ್ರ ನಾವು ಅವರನ್ನು ಹೆಗಲ ಮೇಲೆ ಕೂತ್ಕೊಂಡು ಸುತ್ತಾಡೋದು ಹೊರತು ಅಂತ ಧೈರ್ಯದಿಂದ ಹೇಳಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ಆಡಳಿತಾಧಿಕಾರಿಯವರು, ನಮ್ಮ ಅಧ್ಯಕ್ಷರು, ಈಗಿನ ಇದು ಕಾರ್ಯಕ್ರಮ ಅವರದ್ದು. ಈಗ ನಮ್ಮ ರಾಜಲಕ್ಷ್ಮಿ ಮೇಡಮ್ ಅವರಿಗೆ ತಲೆಬಿಸಿ ಆಗಿದೆ. ಯಾಕೆಂತ ಹೇಳಿದರೆ ಅವರ ಉದ್ದೇಶ ಪಾಪ ಈ ಗ್ರಾಮ ಸಭೆ ಒಳ್ಳೆಯ ರೀತಿಯಲ್ಲಿ ಮುಗಿದು ನಾವೊಂದು ಹೋಗ್ಬೋದಂಥ ಉದ್ದೇಶ. ಹಾಗಾಗಿ ಆದಷ್ಟು ಬೇಗ ತಲಪಾಡಿ ಅಂತ ಹೇಳಿದರೆ ನಮ್ಮ ರಾಜ್ಯದ ಗಡು, ಇದು ಕೊನೆಯ ಗಡು, ಕರ್ನಾಟಕದ ಕೊನೆಯ ಗಡು ತಲಪಾಡಿ ಕಳೆದರೆ ನಮ್ಮ ರಾಜ್ಯ ಅಲ್ಲ. ಹಾಗಾಗಿ ಈ ತಲಪಾಡಿ ಗ್ರಾಮಕ್ಕೆ ಭಾಳಷ್ಟು ಗೌರವ ಇದೆ. ಇದು ನಮ್ಮ ಆಡಳಿತಾಧಿಕಾರಿ ಕೇಶವ ಸುಮಾರು 8 ವರ್ಷ ಮಕ್ಕಳಿರುವಾಗ ಈಗಿನ ತನಕ ದೇವರ ದಯದಿಂದ 500 ಮೀಟ್ರ್ ನಮ್ಮದು ಕೇಶವನದು ಮನೆ, ಅವ್ರದ್ದು ಕೇವಲ ಅರ್ಧ ಕಿಲೋಮೀಟ್ರ್ ನಮ್ಮ ಮನೆ ಇರುವುದು. ಹಾಗಾಗಿ ಕೇಶವರು ಈ ಪಂಚಾಯಿತಿ ಬರುವಾಗ ನಾನು ಅಧ್ಯಕ್ಷರದ್ದು ಹೇಳಿದ್ದೇನೆ, ನನ್ನ ಊರಿನ ಒಬ್ಬ ಮಗುವನ್ನು ನಿಮ್ಮ ತಲಪಾಡಿಗೆ ಬರ್ತಾ ಇದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ಅಂತ. ಯಾಕೆಂತ ಹೇಳಿದರೆ ನಾವು ಅಂದರೆ ಸಣ್ಣ ಇರುವಾಗಲೇ ಕೇಶವರ ಹತ್ತಿರದಿಂದ ಕಂಡವರು. ಹಾಗಾಗಿ ಕೇಶವರು ಇಲ್ಲಿಗೆ ಬಂದು ಸುಮಾರು 4 ವರ್ಷ ಏನಾಯಿತು, 3.5 ವರ್ಷದಿಂದ ಈ ಗ್ರಾಮ ಅಭಿವೃದ್ಧಿ ಮಾಡಲಿಕ್ಕೆ ಭಾಳಷ್ಟು ಕೆಲಸ ಮಾಡ್ತಾರೆ ನಮ್ಮ ಸುರೇಶ್ ಆಳ್ವರು, ಮಾಜಿ ಪಂಚಾಯತ್ ಸದಸ್ಯರ ನೇತೃತ್ವದಲ್ಲಿ. ಹಾಗಾಗಿ ನಿಮಗೆ ನಾನು ಎಲ್ಲರನ್ನು ಅಭಿನಂದಿಸಿ ಇವತ್ತು ಈ ಗ್ರಾಮ ಸಭೆಯಲ್ಲಿ ಶಾಂತಿಯುತ ಚರ್ಚೆ ಮಾಡಿ ಈ ಒಂದು ಗ್ರಾಮ ಸಭೆಯನ್ನು ಒಳ್ಳೆ ರೀತಿಯಲ್ಲಿ ಮುಗಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ, ಜೊತೆಗೆ ನಮ್ಮ ಸಿದ್ದಿಕ್ರವರು, ಸುರೇಶ್ ಅವರವರು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ನಾನು ಹತ್ತಿರದಿಂದ ನೋಡಿದ್ದೇನೆ. ನನ್ನ ತಾಲೂಕಿನಲ್ಲಿ ತಲಪಾಡಿಯಷ್ಟು ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದು ಸಿದ್ದಿಕ್ ಆಗಲಿ, ಸುರೇಶ್ ಅವರು, ನಮ್ಮ ಸುರೇಖ್ರವರು ಭಾಳಷ್ಟು ಜನರ ಹತ್ತಿರದಿಂದ ಕಂಡು ಅವರ ಸಮಸ್ಯೆಗೆ ಪರಿಹಾರ ನೀಡಿದಂಥ ಗ್ರಾಮ ಇದು. ಹಾಗಾಗಿ ಈ ಗ್ರಾಮದ ಎಲ್ಲ ಜನಪ್ರತಿನಿಧಿಗಳನ್ನು, ಜೊತೆಗೆ ಈಗ ಸರ್ವೇಶ್ ರೋಡ್ ಖಂಡಿತವಾಗಿ ಅಧಿಕಾರ ಹತ್ರ ನಾವು ಮಾತಾಡಿ ಪ್ರಯೋಜನ ಇಲ್ಲ. ಸಿದ್ದಿಕ್ರವರೇ, ನಾವು ಖಂಡಿತವಾಗಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ನಾವೆಲ್ಲರೂ ಸೇರಿ ನ್ಯಾಷನಲ್ ಹೈವೇ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಅವು ನಮ್ಮ
ತಾಲೂಕ್ ಪಂಚಾಯತಿ ಮೀಟಿಂಗ್ ಮಾಡೋದಿಲ್ಲ, ಜಿಲ್ಲಾ ಪಂಚಾಯತಿ ಮೀಟಿಂಗ್ ಸಹ ಒಂದೊಂದು ಸಲ ಬರುವುದಿಲ್ಲ. ನ್ಯಾಷನಲ್ ಹೈವೇದವರು ಅವರನ್ನು ನಾವೆಲ್ಲರೂ ಸೇರಿ ಒಂದು ಮನವಿ ಕೊಟ್ಟು ನಮ್ಮ ಶಾಸಕರ ಮುಖಾಂತರ ಆದಷ್ಟು ಬೇಗ ಸರ್ವಿಸ್ ರೋಡ್ ಮಾಡಲಿಕ್ಕೆ ಮನವಿ ಇಡುವ. ಜೊತೆಗೆ ಈ ಗ್ರಾಮದಲ್ಲಿ ಅಂಗವಿಕಲರು ನಮ್ಮಲ್ಲಿ ಆಗಿದೆಯಾ ನೇಮಕ ತಲಪಾಡಿ ಆಗಿದೆ. ಹಾಗಾಗಿ ಒಂದು 6,000 ಒಂದು ಜಾಬ್ಗೆ ಒಂದು ಅವಕಾಶ ಉಂಟು, ಅದು ಆಗಿದೆ ಅಂತ ತಲಪಾಡಿಯಲ್ಲಿ. ಹಾಗಾಗಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಎಲ್ಲರನ್ನು ವಂದಿಸಿ ನನಗೆ ಮುಂದೆ ಹೋಗಲಿಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಮುಂದಿನ ಈ ಸಭೆಯ ಮುಂದಿನ ಕಾರ್ಯಸೂಚಿಯತ್ತ ಗಮನ ಹರಿಸ್ತಾ ಇದ್ದೇವೆ. ಮೊದಲಿಗೆ ಅಂಶಗಳಿಗೆ ಅನುಪಾಲನಾ ವರದಿಯನ್ನು ಓದಿ ತಿಳಿಸಲಿಕ್ಕಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು. ಮಾರ್ಚ್ವರೆಗೆ ನಮ್ಮ 2019-20 ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಲ್ಲಿ ನಾವು ಕಡತಗಳು ನಿರ್ವಹಿಸುವಾಗ ಮತ್ತು ಅದರ ಅಲ್ಲಿ ಕೈಗೊಂಡ ಅನುಪಾಲನಾ ವರದಿ ಬಗ್ಗೆ, ಅದರ ಬಗ್ಗೆ ನಿರ್ಣಯದ ಮೇಲೆ ತೆಗೆದುಕೊಂಡ ಕ್ರಮದ ಬಗ್ಗೆ ನಾವು ನಿಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲಪಾಡಿ ಯುವ ಸಂಗಮ ಬಳಿ ಪರಂಬಕು ತೋಡಿಗೆ ಪ್ರವಾಹನೆ ಅಂತ ತಡೆಗೋಡೆ ಒಂದು ಕಾಮಗಾರಿ ಆಗಿದೆ. 11 ಮೀಟರಿಂದ 22 ಮೀಟರ್ವರೆಗೆ. ಅದರಲ್ಲಿ ಆಕ್ಷೇಪಣೆ ಅಂತೆ ಸದರಿ ಕಾಮಗಾರಿಯು NMR 34 ಹಣದಲ್ಲಿ ಫಲಾವಣೆಗೆ ಸಹಿಯನ್ನು ಮಾಡಲಾಗಿದೆ. ಅಂದರೆ NMR ಅಲ್ಲಿ ಸಹಿ ಇಲ್ಲ ಅಂತೇಳಿ ಆಕ್ಷೇಪಣೆ ಹಾಕಿದ್ದರು ಅಡಿಟ್ನಲ್ಲಿ, ಹಾಗೂ ಸಹಿ ಫಲಾವಣೆಗೆಲ್ಲ ಸಹಿ ಮಾಡಿ ಪಡೆಯಲಾಗಿದೆ. ಮತ್ತು ಎರಡನೇದಾಗಿ ತಲಪಾಡಿ ಗ್ರಾಮದ ಪಿಲಿಕೂರು ಬ್ರಿಡ್ಜ್ ಬಳಿ ಮೊಹಮ್ಮದ್ ಅಬೀದ್ ಇವರ ಕೃಷಿ ಭೂಮಿ ಬದಿ ಪರಂಬಕು ತೋಡಿಗೆ ಪ್ರವಾಹ ನಿಯಂತ್ರಣ ತಡೆಗೋಡೆ 35 ಮೀಟರ್ವರೆಗೆ ಕಟ್ಟಿದ್ದೇವೆ. ಅದರಲ್ಲಿ ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯ ನಾಮಫಲಕ ಅಳವಡಿಸಲಾಗಿದೆ, ಚೆಕ್ ಮೆಜರ್ಮೆಂಟ್ ಮಾಡಲಾಗಿದೆ. NMR ನಂಬರ್ 1036 ಮತ್ತು 3412ರಲ್ಲಿ ಫಲಾನುಭವಿಗಳ ಸಹಿಯನ್ನು ಪಡೆಯಲಾಗಿದೆ. ಮೂರನೇ ಕಾಮಗಾರಿ ತಲಪಾಡಿ ಗ್ರಾಮದ ಬಿಲಿಕೂರು ಬ್ರಿಡ್ಜ್ ಬಳಿ ಮೊಹಮ್ಮದ್ ಅಬೀದ್ ಇವರ ಕೃಷಿ ಭೂಮಿ ಬದಿ ಪರಂಬಕು ತೋಡಿಗೆ ಪ್ರವಾಹ ನಿಯಂತ್ರಣ ತಡೆಗೋಡೆ ರಚನೆ, ಅಂದರೆ 35 ಮೀಟರಿಂದ 70 ಮೀಟರ್ವರೆಗೆ. ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯ ನಾಮಫಲಕ ಅಳವಡಿಸಲಾಗಿದೆ, ಚೆಕ್ ಮೆಜರ್ಮೆಂಟ್ ಮಾಡಲಾಗಿದೆ. NMR ನಂಬರ್ 28 1037 1279 ಫಲಾವಣೆ ಸಹಿ ಮಾಡಲಾಗಿದೆ. ನಾಲ್ಕನೇ ಕಾಮಗಾರಿ ಪಿಲಿಕೂರು ನಿಜಾಂ ಮನೆ ಬಳಿಯಿಂದ 70 ಮನೆ ತನಕ ಸಾರ್ವಜನಿಕ ತೋಡಿಗೆ ಪ್ರವಾಹ ನಿಯಂತ್ರಣ ನದಿ ಕಟ್ಟುವುದು. ಆಕ್ಷೇಪಣೆಯಂತೆ ಸದರಿ ಕಾಮಗಾರಿಯ NMR 2388 2190ರಲ್ಲಿ ಫಲಾನುಭವಿ ಸಹಿ ಮಾಡಲಾಗಿದೆ. ತಲಪಾಡಿ ಗ್ರಾಮದ ಪಿಲಿಕೂರು 70 ಮನೆ ಬಳಿಯಿಂದ ಸಮೀಮ ಮನೆ ತನಕ ಸಾರ್ವಜನಿಕ ತೋಡಿಗೆ ಪ್ರವಾಹ ನಿಯಂತ್ರಣ ನದಿ ಕಟ್ಟುವುದು. ಆಕ್ಷೇಪಣೆಯಂತೆ ಸದರಿ ಕಾಮಗಾರಿ NMR 2380ರಲ್ಲಿ ಫಲಾನುಭವಿಗಳ ಸಹಿ ಮಾಡಲಾಗಿದೆ. ತಲಪಾಡಿ ಗ್ರಾಮದ ಕಡೆಮಗರು ಇಂದಿರಾ ಜಯರಾಮ್ ಚಿಟ್ಟಿ ಅವರ ಮನೆ ರಚನೆ, ಅವರಿಗೆ ನೋಟಿಸ್ ನೀಡಿ ಕ್ರಮ ವಹಿಸಲಾಗಿದೆ. ಹಾಗಾಗಿ ಕಳೆದ ಸಾಲಿನ ಸಭೆಯಲ್ಲಿ ಒಂದಷ್ಟು ಕಾಮಗಾರಿಗಳಿಗೆ ಆಕ್ಷೇಪಣೆಯನ್ನು ಹಾಕಿತ್ತು, ವಸೂಲಾತಿಯನ್ನು ಹಾಕಿದ ನಂತರ ಗ್ರಾಮ ಪಂಚಾಯಿತಿ ಏನು ಕ್ರಮ ಕೈಗೊಂಡಿದೆ, ಅದನ್ನು ಸರಿ ಮಾಡಿದಾರಾ ಇಲ್ವೋ ಅನ್ನೋ ವರದಿಯನ್ನು ನಿಮ್ಮ ಮುಂದೆ ಅವರು ಓದಿ ತಿಳಿಸಿರುವಂಥದ್ದು. ಈಗ ನಾವು ಈ ಸಾಲಿನ ವರದಿ, ಈ ಸಾಲು ಅಂತಂದರೆ ಈಗ ನಾವು ನೋಡ್ತಾ ಇರೋದು 1/10/2019ರಿಂದ 31/3/2020ರವರೆಗೆ ನಮ್ಮ ಈ ತಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಎಷ್ಟು ಕಾಮಗಾರಿಗಳಾಗಿದ್ದು, ಎಷ್ಟು ಹಣ ಪಾವತಿಯಾಗಿದೆ, ಹಾಗೆಯೇ ಯಾವ ರೀತಿಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ, ಮಾಡಿರುವಂತಹ ಕಾಮಗಾರಿಗಳು ಹೇಗಿವೆ, ಹಾಗೆಯೇ ಈ ನಿಯಮಾವಳಿಗಳನ್ನು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೇಗೆ ಅನುಸರಣೆ ಆಗಿದೆ, ನಿರ್ವಹಣೆ ಆಗಿದೆ, ದಾಖಲಾತಿಯನ್ನು ಯಾವ ಥರ ನಿರ್ವಹಣೆ ಮಾಡಿದ್ದಾರೆ ಎಂಬೆಲ್ಲ ವಿಚಾರಗಳ ಬಗ್ಗೆ ನಾವೀಗ ತಿಳಿಲಿಕ್ಕಿದ್ದೇವೆ. ಮೊದಲಿಗೆ ಎಷ್ಟು ಕಾಮಗಾರಿಗಳ ಅನುಷ್ಠಾನ ಆಗಿತ್ತು ಅದರ ವಿವರವನ್ನು ನಮ್ಮ ಸಹೋದ್ಯೋಗಿ ಸಭೆಗೆ ಓದಿ ತಿಳಿಸಲಿಕ್ಕೆ. 2020ರವರೆಗೆ ಕೂಲಿ ಹಾಗೂ ಸಾಮಗ್ರಿ ಪಾವತಿಯಾದ ವಿವರ. ತಲಪಾಡಿ ಗ್ರಾಮದ ಜನತಾ ಗೃಹ ಯೋಗಿನಿ ಮನೆ ಬಳಿಯಿಂದ ರಾಬಿಯ ಮನೆ ತನಕ ಚರಂಡಿ ರಚನೆ ಮತ್ತು ಬದಿ ಕಟ್ಟುವುದು. ಈ ಕಾಮಗಾರಿಗೆ 4,921 ಕೂಲಿ ಮೊತ್ತ, 91,331 ಸಾಮಗ್ರಿ, ಒಟ್ಟು 96,252 ರೂಪಾಯಿ ಪಾವತಿಯಾಗಿದೆ. ತಲಪಾಡಿ ಗ್ರಾಮದ ಪಿಲಿಕೂರು ಬ್ರಿಡ್ಜ್ ಬಳಿ ಸಾರ್ವಜನಿಕ ಪರಂಬೋಕು ತೋಡಿನ ಹೂಳೆತ್ತುವುದು, ಇದಕ್ಕೆ ಕೂಲಿ ಮೊತ್ತ 4,444 ರೂಪಾಯಿ ಪಾವತಿಯಾಗಿದೆ. ತಲಪಾಡಿ ಯುವ ಸಂಗಮ ಬಳಿಯಿಂದ ಮಕ್ಯಾರ್ ತನಕ ಸರ್ಕಾರಿ ತೋಡು ಪ್ರವಾಹ ನಿಯಂತ್ರಣ ತಡೆಗೋಡೆ. ಈ ಕಾಮಗಾರಿಗೆ 7,252 ಕೂಲಿ ಮೊತ್ತ, 1,83,490 ಸಾಮಗ್ರಿ ಮೊತ್ತ ಪಾವತಿಯಾಗಿದೆ. ಒಳವಿನಹಳ್ಳಿ ಐಡಾ ಡಿಸೋಜ ಆಂಧ್ರ ಡಿಸೋಜ ಇವರ ವಸತಿ ಯೋಜನೆಯಡಿ ಮನೆ ರಚನೆ, ಇವರಿಗೆ 9,842. ತಲಪಾಡಿ ಗ್ರಾಮದ ಪಂಜಳ PI ಅಹಮ್ಮದ್ ಕುಂಜಿ ಇವರ ಬಾವಿ ರಚನೆ, ಇವರಿಗೆ 33,929. ತಲಪಾಡಿ ತಚ್ಚನಿ ಹೌಸ್ ಯುವರಾಜ ದಿವಂಗತ ಅನಂತ ಆಚಾರ್ಯವರ ಬಾವಿ ರಚನೆ 5,439. ತಲಪಾಡಿ ಗ್ರಾಮದ ಜನತಾ ಗೃಹ ಸುಗುಣಾವತಿ ರಮೇಶ್ ಕುಲಾ ಇವರ ಮನೆ ರಚನೆ, ಇವರಿಗೆ 1,554. ತಲಪಾಡಿ ಬಾಬಾ ಹೊಸಮನೆ ಮೀನಾಕ್ಷಿ ಗೋಪಾಲಕೃಷ್ಣ ಅವರ ಬಾವಿ ರಚನೆ 52,310.
ಕಿಲೋಮೀಟರ್ ರಸ್ತೆ ಕಾಂಕ್ರೀಟೀಕರಣ. ಈ ಕಾಮಗಾರಿಗೆ 54,390 ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿದೆ. ತಲಪಾಡಿ ಪಿಲಿಕೂರು ಬ್ರಿಡ್ಜ್ ಬಳಿ ಹಬೀಬ್ ಇವರ ಕೃಷಿ ಭೂಮಿ ಬದಿ ಕಟ್ಟುವುದು. ಈ ಕಾಮಗಾರಿಗೆ 23,569 ಸಾಮಗ್ರಿ ಮೊತ್ತ ಪಾವತಿಯಾಗಿದೆ. ಪಿಲಿಕೂರು ನಿಜಾಂ ಮನೆ ಬಳಿಯಿಂದ ಸತ್ತಾರ್ ಮನೆ ತನಕ ಸಾರ್ವಜನಿಕ ತೋಡಿಗೆ ಪ್ರವಾಹ ನಿಯಂತ್ರಣ ತಡೆಗೋಡೆ. ಈ ಕಾಮಗಾರಿಗೆ ಸಾಮಗ್ರಿ ಮೊತ್ತ 2,39,598 ರೂಪಾಯಿ ಪಾವತಿಯಾಗಿದೆ. ಪಿಲಿಕೂರು ಸತ್ತಾರ್ ಮನೆ ಬಳಿಯಿಂದ ಶಮೀನ್ ಮನೆ ತನಕ ಸಾರ್ವಜನಿಕ ತೋಡಿಗೆ ಪ್ರವಾಹ ನಿಯಂತ್ರಣ ಬದಿ ಕಟ್ಟುವುದು. ಇದಕ್ಕೆ ಸಾಮಗ್ರಿ ಮೊತ್ತ 2,34,756 ರೂಪಾಯಿ ಪಾವತಿಯಾಗಿದೆ. ತಲಪಾಡಿ ಗ್ರಾಮದ ಮಾಧವಪುರ ಅಮೀನಾ ಅಬ್ದುಲ್ ಖಾದರ್ ಅವರ ಇಂಗುಗುಂಡಿ ರಚನೆ. ಇವರಿಗೆ 5,346 ಸಾಮಗ್ರಿ ಮೊತ್ತ